Nama TV presents Dance Mommy Dance. Dance, mommy dance. Dance, mommy dance. Dance, mommy dance. Dance, mommy dance. ಓಕೆ ನಮ್ಮ ಟಿವಿ ಒಂದು ಪುನಃ ಮಾತು ಅಣ್ಣನಾಗ್ಲಿಕ್ಕೆ ಅಕ್ಕನಾಗ್ಲಿಕ್ಕೆ ಅಮ್ಮನಾಗ್ಲಿಕ್ಕೆ ಆಂಟಿನಾಗ್ಲಿಕ್ಕೆ ಅಂಗ್ಲಾಗ್ಲಿಕ್ಕೆ ಅಜ್ಜನಾಗ್ಲಿಕ್ಕೆ ದೊಡ್ಡಪ್ಪನಾಗ್ಲಿಕ್ಕೆ ಚಿಕ್ಕಪ್ಪನಾಗ್ಲಿಕ್ಕೆ ಮಲ್ಲಾಗ್ಲಿಕ್ಕೆ ಎಲ್ಲಾಗ್ಲಿಕ್ಕೆ ಇಲ್ಲದಾಗ್ಲಿಕ್ಕೆ ಬರಿತಿಲ್ಲದಾಗ್ಲಿಕ್ಕೆ ಮಾತಾಡಲ್ಲ. ನಮಸ್ಕಾರ and welcome to your favorite show that is Sun Premium Refined Sunflower Oil Dance Mummy Dance Season 5 powered by Citadel Developers and Aruna Masala. ಖಂಡಿತ ಈ ಕಾರ್ಯಕ್ರಮದಲ್ಲಿ ಡೆಫಿನೆಟ್ಲಿ ಇರೋವಂಥದ್ದು ಒಂದು ಅದ್ಭುತವಾಗಿರುವಂತಹ ವಿಚಾರ. ಅದೇನು ಅಂತಂದರೆ, ನಮ್ಮ ಜೀವನ ಪರಿಪೂರ್ಣತೆಯನ್ನು ಕಾಣಬೇಕು ಅಂತಂದರೆ ತಾಯಿ ಅನ್ನುವಂತಹ ಒಂದು ಅದು ಆಸ್ತಿ ಅಂತಲೇ ಹೇಳ್ಬೋದು. ಅದು ಇಲ್ಲದೆ ಇದ್ದರೆ ಪರಿಪೂರ್ಣ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಜೀವನ ಶುರುವಾಗುವಂಥದ್ದೇ ತಾಯಿಯಿಂದ. ಸೊ ಹಾಗಾಗಿ ಅಂತಹ ತಾಯಂದಿರಿಗೆ ಏನೋ ಒಂದು ಮಾಡಬೇಕು, ಏನೋ ಒಂದು ಕೊಡಬೇಕು, ಏನೋ ಒಂದು ಅವರಿಗೆ ಅವರ ಕಲೆಯನ್ನು ತೋರಿಸುವಂತಹ ವೇದಿಕೆ ಆಗಬೇಕು ಅಂತ ನಿರ್ಮಾಣ ಆಗಿರುವಂಥದ್ದೇ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಅನ್ನುವಂತಹ ವೇದಿಕೆ. ಓಕೆ, ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ನಮ್ಮ ಮುಂದೆ ಬಂದು ನೃತ್ಯ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಸೂಪರ್ ಮಮ್ಮಿ, ದಾಟ್ ಈಸ್ ನೀತಾ ಸುರೇಶ್ ಕಾಂತ್ ಅವರು. ಪ್ಲೀಸ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ಪ್ಲೀಸ್ ವೆಲ್ಕಮ್ ನೀತಾ ಸುರೇಶ್ ಕಾಂತ್. Check it out, y'all. అందమైన ప్రేమ రాణి చెయ్యి తగిలితే సత్తురేకు కూడా స్వర్ణ మేలే. అందమైన ప్రేమ రాణి లేత బుగ్గపై చిన్న మొటిమ కూడా ముత్యమేలే. చెమట నీరే మంచి గంధం, ఓరు చూపే మోక్ష మార్గం. వయసులా సంగీతమే భూమికే భూపాలమే. వయసులా సంగీతమే భూమికే భూపాలమే. మళ్ళీ 1 రూపాయి నీ కప్పులున్న చేరితే కోటి రూపాయలు. పీచు మిఠాయి ₹1 నువ్వు కొరికి ఇస్తే దాని విలువ ₹1,00,000. ఇది నమ్మరానిది కానే కాదే, ఈ సత్యం ఊరికి తెలియలేదే. సాని సా సారగాన సాని సాని పని సాని సా సాగమమ్మ పమగరే సాని సా సారగాన నీ సాని పని సాని సా సాగమమ్మ పమగరే సా.
ಓಕೆ, ನೀತಾ ಸುರೇಶ್ ಕಾಂತ್ ಅವರ ಪರ್ಫಾರ್ಮೆನ್ಸ್ ನಮ್ಮ ಜಡ್ಜಸ್ಗಳಿಗೆ ಹೇಗಾಯಿತು ಕೇಳುವಂತಹ ಸಮಯ. ಮೊದಲನೇದಾಗಿ ಮಾನಸಿ ಸುಧೀರ್ ಅವರಿಗೆ ಹೇಗೆ ಅನ್ನಿಸ್ತು, ಅವರ ಕನ್ನಡದ ಕಮೆಂಟ್ ಹೇಗಿರುತ್ತೆ? ಸೊ ಓವರ್ ಟು ಮಾನಸ ಸುಧೀರ್. ನೀತಾ ಅವರೇ, ನಮಸ್ತೆ ಮೇಡಮ್. ನನ್ನ ಕಮೆಂಟ್ ಸೆಕ್ಷನಲ್ಲಿ ನಾನೇನು ಬರೀಲೇ ಇಲ್ಲ, ನಿಮ್ಮ ನೋಡ್ತಾನೆ ಬಾಕಿ. ಥ್ಯಾಂಕ್ ಯು ಮಾಸ್ಟರ್. ತುಂಬ ಚೆಂದ ಆಗಿದೆ, ವೆರಿ ಎನರ್ಜೆಟಿಕ್, ವೆರಿ ಎಕ್ಸ್ಪ್ರೆಸಿವ್, ಥೊರೋಲಿ ಎಂಜಾಯ್ಡ್, ಬೆಸ್ಟ್ ಪರ್ಫಾರ್ಮೆನ್ಸ್. ನನಗಂತೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಮಚ್. ಅದೇ ರೀತಿ ನಮ್ಮ ಸೂರಜ್ ಸರ್ ಅವ್ರಿಗೆ ಹೇಗೆ ಅನ್ನಿಸ್ತು ಕೇಳೋಣ ಬನ್ನಿ. ನೀತಾ, ಹಾಯ್ ಮಾಸ್ಟರ್. ಹಲೋ. ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಹೇಳಬೇಕಂತಲೇ ಗೊತ್ತಿಲ್ಲ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ದಿಸ್ ಈಸ್ ವಾಟ್ ಐ ಕಾಲ್ ಆ್ಯನ್ ಔಟ್ಸ್ಟ್ಯಾಂಡಿಂಗ್ ಕೋರ್ ಲೆವೆಲ್ ಪರ್ಫಾರ್ಮೆನ್ಸಸ್. ಥ್ಯಾಂಕ್ ಯು ಥ್ಯಾಂಕ್ ನೀತಾ, ಯು. ಲಾಸ್ಟ್ ಟೈಮ್ ನೀವು ಪರ್ಫಾರ್ಮ್ ಮಾಡಿದಾಗ ನನಗೆಲ್ಲೋ ಎನರ್ಜಿ ಸ್ವಲ್ಪ ಡ್ರಾಪ್ ಅಂತ ಅನಿಸ್ತು. ಆದರೆ ಇವತ್ತು ನನಗೆ ಫಾರ್ಮ್ ಜೊತೆ ನಿಮ್ಮ ಎಕ್ಸ್ಪ್ರೆಷನ್, ನಿಮ್ಮ ಆ್ಯಟಿಟ್ಯೂಡ್, ನಿಮ್ಮ ಟೈಮಿಂಗ್, ಐ ಥಿಂಕ್ ಮ್ಯಾಮ್ ಹೇಳಿದಾಗೆ ಆ್ಯಕ್ಚುಲಿ ನಾನು ಬರಿತಾ ಇರ್ತೇನೆ ಏನು ಕಂಟೆಸ್ಟೆಂಟ್ ಪ್ಲಸ್ ಮೈನಸ್, ಏನು ಇಂಪ್ರೂವೈಸೇಷನ್ ಮಾಡ್ಕೋಬೇಕಂತ. ಟುಡೇ ಐ ವಾಸ್ ಜಸ್ಟ್ ರೈಟಿಂಗ್ ಓನ್ಲಿ ಪಾಸಿಟಿವ್ ಪಾಯಿಂಟ್ಸ್. ನೀತಾ ಈಸ್ ಡೂಯಿಂಗ್ ಗುಡ್, ನೀತಾ ದಿಸ್ ಸೆಕ್ಷನ್ ಈಸ್ ಗುಡ್, ಇದು ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು. ಸೊ ಇದು ಹಾರ್ಡ್ ವರ್ಕ್ ಹೀಗೆ ಮುಂದುವರಿಬೇಕು. ಇನ್ನೂ ಕ್ರಿಯೇಟಿವ್ ಆಗಿ ಕೊರಿಯೋಗ್ರಫಿ ವೈಸ್ ಏನಾದರೂ ತರಬೇಕು ನೀವು ಇನ್ನೂ ಸ್ಟೇಜಿಗೆ. ಐ ಆಮ್ ಎಕ್ಸ್ಪೆಕ್ಟಿಂಗ್ ದ್ಯಾಟ್ ಇನ್ ನೆಕ್ಸ್ಟ್ ರೌಂಡ್. ಓಕೆ, ಬಟ್ ಟುಡೇ ವಾಟ್ ಎವರ್ ನಿಮ್ಮದು ಲಾಸ್ಟ್ ಟೈಮ್ ಏನೆಲ್ಲ ವೀಕ್ ಪಾಯಿಂಟ್ ಇತ್ತು ಅದನ್ನೆಲ್ಲ ಕವರ್ ಮಾಡಿ ಹಾರ್ಡ್ ವರ್ಕ್ ಮಾಡಿ ಬಂದಿದ್ದೀರಾ. ಇದು ಸ್ಟ್ಯಾಂಡಿಂಗ್ ಓವೇಷನ್ ಪರ್ಫಾರ್ಮೆನ್ಸ್ ಫ್ರಮ್ ಮೈ ಸೈಡ್ ಫಾರ್ ಯು. ಓಕೆ, ಒನ್ಸ್ ಅಗೇನ್ ದಿಸ್ ಇಸ್ ಅನ್ ಔಟ್ಸ್ಟ್ಯಾಂಡಿಂಗ್ ಕೋರ್ ಲೆವೆಲ್ ಪರ್ಫಾರ್ಮೆನ್ಸ್ ಫಾರ್ ಯು. ಥ್ಯಾಂಕ್ ಯು. ಇದಕ್ಕೆಲ್ಲ ಆ್ಯಕ್ಚುಲಿ ನಮ್ಮ ಮಾಸ್ಟರ್ ತುಂಬ ಹಾರ್ಡ್ ವರ್ಕ್, ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮಾಸ್ಟರ್ ಮಸ್ತ್ ಸಪೋರ್ಟ್ ಮಾಡಿದ್ದಾರೆ. Okay, ತುಳು, ಒಂಜೊಂಜಿ ಟೈಮ್ ಒಂಜೊಂಜಿ ಮೂಮೆಂಟ್ಗಳು ಹೆಂಗೆ ಎಕ್ಸ್ಪ್ರೆಷನ್ ನೋಡಿ ಬೊಕ್ಕ ಎನರ್ಜಿ ಅದು ಹಾರ್ಡ್ ವರ್ಕ್. ಆರು ಒಂದು ಮಲ್ತಿನ ಟೆನ್ಷನ್ ಅಲ್ಪ ಒಂದು ಆಂಕ್ಲೆಟ್ ಸೆಕ್ಷನ್ ಟೈಮಿಂಗ್ ಏತು ಪರ್ಫೆಕ್ಟ್ ಇತ್ತು ಮಾಡ. ಇಟ್ ವಾಸ್ ಬ್ಯಾಂಗ್ ಆನ್ ಬೀಟ್ ಇಟ್ ವಾಸ್. ಆ್ಯಕ್ಚುಲಿ ಮಾಸ್ಟರ್ ನನ್ಸು ಹೂಸ್ ಯುವರ್ ಮಾಸ್ಟರ್? ಪ್ರೀತೇಶ್. ಹಿತೇಶ್, he's there? Yeah. Can you call him on the stage? Ritesh, congratulations. Superb work. Inchene meren at a train man play. We would like to see her performing very well in the future. Okay? Sure, great sir, job, sure, great sure, job. sure. Both Thank of you, you. thank you. ನಿತೇಶ್ ಸರ್ ಹೇಗಾಯಿತು? ನೀತಾ ಸುರೇಶ್ ನಮಸ್ಕಾರ. ನಮಸ್ತೆ. ಏತ್ ದಿನ ದಿಂಚಿ ಪ್ರಾಕ್ಟೀಸ್ ಬಂದಲ್ಲ? 1 week. 1 week ಅದೇ ಇರೇಗ ಜಾಸ್ತಿ ಪ್ರಾಕ್ಟೀಸ್ಲ ಬೊರ್ಚಾನ್ ಇರ್ನ ಡ್ಯಾನ್ಸ್ ವೈಸ್ ಇರ್ ಪರ್ಫೆಕ್ಟ್ ಉಲ್ಲರ್. ಓಕೆ, ಮಸ್ತ್ ಖುಷಿ ಅಂಡಿರ್ನ ಪರ್ಫಾರ್ಮೆನ್ಸ್. ಈರೆಗ್ ಯಾನು ಒಂಜಿ ಅಡ್ವೈಸ್ ಕೊರೊಡುಂದಂಡ ಅವು ಜೋಶುಡು ಹೋಶ್ ಕೋಬೇಡ್ತೆ ಪನ್ಪಿರತ್ತೆ ಪಂಡ ಕೆಲವರ ಈರ್ ಹಾರ್ಡ್ ಸ್ಟೆಪ್ ಮನ್ಪೆರ್ಬೋದು ಒಂಚೂರು ಚೂರು ಬ್ಯಾಲೆನ್ಸ್ ತಪ್ಪುಂಡು ಬಾಡಿ ವೈಸ್ಲ ಇರಿಗೆ ಒಂಚೂರು ಐಟ್ ವರ್ಕೌಟ್ ವರ್ಕ್ ಮಾಡ್ಬೋಡಿ ಇರಿಗೆ ಒಂಚೂರು ಪಂಡ ಇರ್ ಡಬ್ ಸ್ಟೆಪ್ಸ್ ಪಕ್ಕ ಇರ್ ಬೀಟ್ ಪತ್ತಿರತ್ತೆ. ಕೆಲವರ ಒಂಚೂರು ಅಂಚಿಂಚಿ ಬ್ಯಾಲೆನ್ಸ್ ಒಂಚೂರು ಅಂಚಿಂಚ ಆಂಡ ಓವರ್ ಆಲ್ ಯು ಆರ್ ಎ ಪರ್ಫಾರ್ಮರ್. ಇರಿಗೆ ಪನೋಡು ಬಂದಿಜ್ಜಿ ಇರ ಇಂಡಸ್ಟ್ರಿ ಬೇಲೆ ಮಂತೊಂದಿಲ್ಲರು. ಯು ನೋ ಎಂಚ ಒಪ್ಪೋಡು, ಎಂಚ ಕಲ್ಪೋಡು, ಎಂಚ ಟ್ರೈನ್ ಮನ್ಪೋಡು, ಯು ನೋ ಎವ್ರಿಥಿಂಗ್. ಸೊ ಆಸ್ ದಿಸ್ ಸ್ಟೇಜ್ ಈಸ್ ಅಬೌಟ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಪಂಡ ಮಮ್ಮಿ ನಕ್ಲಿಗೆ ಒಂದು ಎಡ್ಡೆ ಸ್ಟೇಜ್ ಕೊಡ್ತೆ. ಸೊ ಐಟ್ ಇರ್ನ ಪರ್ಫಾರ್ಮೆನ್ಸ್ ಇರ ಪಂಡ ಭಾರಿ ಮಿತ್ತು ಲೆವೆಲ್ ಡುಲ್ಲರ್ ಇರುತ್ತೆ. ಸೊ ಓವರ್ ಆಲ್ ಇಟ್ಸ್ ಅ ರಿಯಲಿ ಸೂಪರ್ ಪರ್ಫಾರ್ಮೆನ್ಸ್. ಗುಡ್ ಜಾಬ್ ಬೈ ಕೊರಿಯೋಗ್ರಾಫರ್. ಬಟ್ ಸೇಮ್ ಥಿಂಗ್ ಬೇರ್ ಪಂಡೀರ್ ನಮ್ಮ ಸೂರಜ್ ಸರ್ ಪಂಡೀರ್ ಕಾನ್ಸೆಪ್ಟ್ ಒಂಚೂರು ಖಾಲಿ ಡ್ಯಾನ್ಸಿಂಗ್ ಅದು ಉಪ್ಪುನ ಬೊಡ್ಚಿ ಕ್ರಿಯೇಟಿವ್ ಒಂಜಿ ದಾಲ ಕನ್ಲಿ ನೆಕ್ಸ್ಟ್ ಟೈಮ್. ಓಕೆ ಪ್ಲೀಸ್ ಒಂಜಿ ಕಾನ್ಸೆಪ್ಟ್ ಕ್ರಿಯೇಟಿವ್ ಅಂಚದಲ್ಲ ಒಂಜಿ ಇಪ್ಪಟ್ ಎಂಕ್ಲಿರ್ನ ಡ್ಯಾನ್ಸ್ ಇಯ್ಯ ರಡ್ ಸಲಲ್ಲ ನೆಕ್ಸ್ಟ್ ಒಂಜಿ ದಾದನ್ಲ ಪೊಸತ್ ಕನ್ಲೆ ಈ ಸ್ಟೇಜಿಗೆ. ಸೊ ಫಾರ್ ಮೀ ಆಲ್ಸೋ ದಿಸ್ ಈಸ್ ಅ ಚಂಡಮಾರುತ ಪರ್ಫಾರ್ಮೆನ್ಸ್ ಫ್ರಮ್ ಮೈ ಸೈಡ್ ಆ್ಯಂಡ್ ವಿಶ್ ಯು ಗುಡ್ ಲಕ್. ಯು ಆರ್ ಎ ಬಾರ್ನ್ ಪರ್ಫಾರ್ಮರ್. ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. ಹಸ್ಬೆಂಡ್ ಮತ್ತು ಫಸ್ಟ್ ಟೈಮ್ ಡೈರೆಕ್ಟ್ ಪರ್ಫಾರ್ಮ್ ಅಂತ ಚೆನ್ನೈ ಬೈದಿರ ಅರೆ ನಲ್ಪ ಓಡ ಪಂಡಿತ ತುಳು ಕನ್ನಡದಾಲ ಬರ್ಪಿಚ್ಚಿ ತಮಿಳ್ ಇಂಗ್ಲಿಷ್. ಓಕೆ ಓಕೆ Okay, we can manage with the English. ಒರ ಸೇಮ್ ಸಾಂಗ್ ಆರ್ನಲ್ಲಿ Please come on the stage. Yeah, hi. ಸೇಮ್ ಸಾಂಗ್ ಆರೆ ನೀರ್ನಲ್ಲಿ ಪಲ್ಲಿದ ಡ್ಯಾನ್ಸ್ ಬರ್ಪಿಚ್ಚಿ. Think choreographer la join avali, so we could Preetham like sir. to. Yes. ಪ್ರೀತಮ್ ಸರ್. ನೀತಾ ಅವರೇ, ಯಥಾ ಗುರುಹು ತಥಾ ಶಿಷ್ಯ. ಶಿಷ್ಯೆಯೇ ಇಷ್ಟು ಡ್ಯಾನ್ಸ್ ಮಾಡ್ಬೇಕಾದ್ರೆ ಇನ್ನು ಗುರು ಎಷ್ಟು ಮಾಡಿರ್ಬೇಕು. ಸೊ ನಾವು ಗುರುವನ್ನು ಶಿಷ್ಯನು ಒಟ್ಟಿಗೆ ಡ್ಯಾನ್ಸ್ ನೋಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಆಕ್ಚುಲಿ ಗರ್ಲ್ಸ್ ಮೂವ್ಮೆಂಟ್ ಕೂಡ ಅವ್ರ ಥರ ಯಾರೂ ಮಾಡೋಕ್ಕಾಗಲ್ಲ. ಸೀರಿಯಸ್ಲಿ ಅವ್ರು ಅಷ್ಟು ಚೆನ್ನಾಗಿ ಮಾಡ್ತಾರೆ. ವೆಲ್ಕಮ್.
ಗುರು ಶಿಷ್ಯರ ಒಂದು ಪರ್ಫಾರ್ಮೆನ್ಸ್ ಆಗಿಯೇ ಬಿಟ್ಟು ಸೇಮ್ ಆಡಿಯನ್ಸ್ ಆಲ್ ರೆಡಿ? ಪ್ಲೀಸ್ ಕ್ಲಾಪ್ ಫಾರ್ ದೆಮ್. ಎಸ್. ಹಾಗೆ ಹಸ್ಬೆಂಡ್ ಜೊತೆ ಒಂದು 2 ಸ್ಟೆಪ್, ಹಸ್ಬೆಂಡ್ ಜೊತೆ ಹೇಗಾಗು ಕಪಲ್ ಡ್ಯಾನ್ಸ್. అందమైన ప్రేమ రాణి చెయ్యి తగిలితే సత్తురేకు కూడా స్వర్ణ మేలే. అందమైన ప్రేమ రాణి లేత బుగ్గపై చిన్న మొటిమ కూడా ముత్యమేలే. చెమట నీరే మంచి గంధం, ఓరు చూపే మోక్ష మార్గం. వయసులా సంగీతమే భూమికే భూపాలమే. వయసులా సంగీతమే. God bless you both. Thank you so much. She's a really great performer actually. Yeah, okay. I don't know anything about the dance, but she knows everything about the dance. Okay. Yeah. தமிழில் வந்து இந்த டிவியை வந்து ஒய்ஃப் சொல்லி தான் எனக்கு தெரியும். ஓகே. நம்ம டிவி இந்த போன ஒரு ஷோவை காமிச்சாங்க, ரொம்ப நல்லா இருந்தது. ஸோ கீப் இட் அப். இது ரொம்ப நான் சென்னையிலேருந்து பார்த்தேன். ஓகே. இதே மாதிரி பண்ணுங்கள், நல்லா இருக்குது. சூப்பர் சூப்பர். Thank you so much for coming here and sharing your experience here. Thank you so much. Thank you sir. Thank you. ಓಕೆ, ಒಂದು ಸೂಪರ್ ಆಗಿರುವಂಥ ಪರ್ಫಾರ್ಮೆನ್ಸನ್ನು ನೋಡಾಯಿತು. ಇನ್ನಷ್ಟು ಪರ್ಫಾರ್ಮೆನ್ಸ್ ನಿಮಗೋಸ್ಕರ ಕಾಯ್ತಾ ಇದೆ. ಬಟ್ ಅದಕ್ಕಿಂತ ಮುಂಚೆ ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಟೇಕ್ ಅ ಬ್ರೇಕ್ ಅಂಡ್ ಡು ಕಮ್ ಬ್ಯಾಕ್. Mommy dance, dance, mommy dance, dance, mommy dance. Nama TV presents Dance Mommy Dance. Dance, mommy dance, dance, mommy dance, dance, mommy dance. ವಿರಾಮದ ನಂತರ ಪ್ರೀತಿಯ ಸ್ವಾಗತ. ನಿಮ್ಮ ಪ್ರೀತಿಯ ಕಾರ್ಯಕ್ರಮ ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5 ಪವರ್ಡ್ ಬೈ ಸಿಟಾಡೆಲ್ ಡೆವಲಪರ್ಸ್ ಆ್ಯಂಡ್ ಅರುಣ ಮಸಾಲಾಸ್. ಸೊ ಇವತ್ತಿನ ಇನ್ನೊಂದು ಪರ್ಫಾರ್ಮೆನ್ಸ್ ನಿಮಗೋಸ್ಕರ ಕಾಯ್ತಾ ಇದೆ. ಆ ಒಂದು ಮಮ್ಮಿ ಕಾಯ್ತಾ ಇದ್ದಾರೆ, ನಮ್ರತಾ ಮಹೇಶ್ ಅವರು. ಸೊ ಅವರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ನೋಡ ಬನ್ನಿ. तेरे वास्ते है नीलम जैसा प्रेमिका ने प्यार से जो भी छू लिया, तेरे वास्ते है सोने जैसा. प्रेमिका को तीर्थ मानो, प्यार को भी स्वर्ग जानो. प्यार के संगीत में मोहिनी सुरागनी, प्यार के संगीत में मोहिनी सुरागनी.
ಗರಡಿ ಪಾತಾಳ್ ಗರಡಿ ತಳಕು ಬಳಕು ಬೆಳ್ಳಂ ಬೆಳಕು ಲಕ 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 ಲೋಕ ನಮ್ದು ಮಾಯ ಬಜಾರು. ಬಣ್ಣದ ಬಾಳು ಬೆಂಡೆ ಮಾತು ನೀರಿನ ಮ್ಯಾಲೆ ದೋಣಿ ತೂತು ಸುಳ್ಳಿನ ಸಂತೆಯಲ್ಲಿ ಸತ್ಯ ಡುಮ್ಕಿ ಡಮರು. ಭಗವಂತಂಗೆ ಕೆಳಗೆ ಕರೆದು ಬುದ್ಧಿ ಹೇಳೋಣ, ನಾಳೆಯಿಂದ ನಾವೇ ದೇವರಾಗಿ ಬಿಡೋಣ. ಯಾವುದು ಹೆಂಗಾನ ಹಾಳಾಗೋಗ್ಲಿ ಕಾಸು ಮಾಡೋಣ. ಅನ್ಕೊಂಡಿದ್ದೆಲ್ಲ ಯಾವತ್ತೂ ಆಗಲ್ಲ, ಬಂದಂಗೆ ಬದುಕೋಕೆ ಇಲ್ಲಿ ಯಾರು ರೆಡಿ ಇಲ್ಲ. ಲೈಫಲ್ಲೇನಾದ್ರು ಕೆಟ್ಟು ದಬ್ಬಾಕು ಆಗಿಲ್ಲ ಅಂದ್ರೆ ಹೇಳು, ಲೋಕ ಚೂರು ಸರಿ ಇಲ್ಲ. ದುಡ್ಡು ಎಂಬುದು ದಡ್ಡರ ರೋಗ, 6 ಅಡಿ ಅಂತಿಮ ಜಾಗ. ಆದರೂ ಹೆಂಗಾದರೂ ಒಂದೊಳ್ಳೆ ಸೈಟು ಬುಕ್ ಮಾಡೋಣ. ನಿಮಗೂ ಗೊತ್ತು ನಮಗೂ ಗೊತ್ತು, ಕಾಲ ಎಂದು ಕೊಲಗೆಟ್ಟೋಯ್ತು. ಲಕ್ಕಿ ಆಫರ್ ಲೋಕ ನಮ್ದು ಮಾಯ ಬಜಾರ್. ಓಕೆ, ಒಂದು ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಕೊಟ್ಟರು, ಅವ್ರಿಗೆ ಖುಷಿ ಆಯಿತು, ನನಗೆ ಖುಷಿ ಆಯಿತು. ಬಟ್ ಜಡ್ಜಸ್ಗೆ ಎಷ್ಟು ಖುಷಿ ಆಯಿತು ಕೇಳ ಬನ್ನಿ. ನಿತೇಶ್ ಸರ್, ನಿಮಗೆ ಹೆಂಗೆ ಅನ್ನಿಸ್ತು? ಎಂಚೆತ್ತು ನೀರಿಗೆ ಇರನ ಪರ್ಫಾರ್ಮೆನ್ಸ್? ಖುಷಿ ಅಣ್ಣ. ಎಂಗ್ಲಿಗ್ಲ ಮಸ್ತ್ ಎಂಟರ್ಟೈನಿಂಗ್ ಇತ್ತು, ಮಸ್ತ್ ಖುಷಿ ಅಣ್ಣ. ಥ್ಯಾಂಕ್ ಯು. ಇರ್ನ ಅಟೆಂಪ್ಟ್ ಉಂಡತೆ ಬಾರಿ ಎಡ್ಡೆತ್ತು. ಥ್ಯಾಂಕ್ ಯು. ಡ್ಯಾನ್ಸಿಂಗ್ ವೈಸ್ ತುಯರ ಪೋಂಡ ಒಂಚೂರು ಅಂಚಿಂಚಿತ್ತು. ಬಟ್ ಇರ್ ಯೂಸ್ ಮಂತಿನ ಪ್ರಾಪರ್ಟೀಸ್ ಬಗ್ಗೆ ಗಿಮಿಕ್ ಉಂಡತೆ ಬಾರಿ ಎಡ್ಡೆತ್ತು. ಥ್ಯಾಂಕ್ ಯು. ಚಾರ್ಲಿ ಚಾಂಪ್ಲಿನ್ನ ಒಂಜಿ ಫ್ಲೇವರ್ ಕಂತಾರೆ ಅರ್ನ ಸಾಂಗ್ಗೆ ಬಾರಿ ಶೋಕ್ ಇತ್ತಂಡು. ಅವು ಇರ್ನ ಗಿಮಿಕ್ ಒಂಜೊಂಜಿ ಮಿಕ್ಸ್ ಆಗಿ ಕಾಪಿನ ತಕ್ಕ ಇರ್ನ ಒಂಜಿ ಕೆಲವು ಮೂಮೆಂಟ್ ಅವಂತುಂಡು. ದಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು ಸರ್. ಬಟ್ ಡ್ಯಾನ್ಸಿಂಗ್ ವೈಸ್ ಇರಿಗೆ ಒಂಚೂರು ಇಂಪ್ರೂವ್ ಮಾಡ್ಬಿಡಿ ಎನ್ನ ಲೆಕ್ಕ. ಓಕೆ, ಇರ್ನ ಅಟೆಂಪ್ಟ್ ಕೊರಿಯೋಗ್ರಫಿ ಹಾಕಲು ಕೊರಿಯೋಗ್ರಾಫರ್ಸ್ ಮಸ್ತ್ ಟ್ರೈ ಮಂತಿದ್ದೇರಿ ಇರಿಗೆ ಮನ್ಪೆರೆ. ಬಟ್ ಈ ಸ್ಟೇಜಿಗೆ ಬಂದಾಗ ಒಂಚೂರು ಆಮೇಕಿಮೆಗಾತನು. ಓಕೆ ಸರ್. ದ ಪ್ರಾಪರ್ಟಿ ಆ್ಯಂಡ್ ದ ಗಿಮಿಕ್ ಮಸ್ತ್ ಖುಷಿ ಅಂಡ್ ಎಂಕ್ಲೆಗಳ ಮೂಲ ಎಂಕ್ಲೊಂಚೂರು ಎಂಜಾಯ್ ಮಂತದ ತೂದು ಖುಷಿ ಅಂಡ್ ಐ ವುಡ್ ಲೈಕ್ ಟು ಸೇ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಫಾರ್ ಯುವರ್ ನೆಕ್ಸ್ಟ್ ರೌಂಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅದೇ ರೀತಿ ಮಾನಸಿ ಸುಧೀರ್ ಅವರಿಗೆ ಏನು ಅನ್ನಿಸ್ತು ಕೇಳ ಬನ್ನಿ. ನಮ್ರತಾ, ಎಸ್ ಮ್ಯಾಮ್. ವಾಟ್ ಅ ಡ್ರಾಸ್ಟಿಕ್ ಇಂಪ್ರೂವ್ಮೆಂಟ್ ಇನ್ ಯುವರ್ ಪರ್ಫಾರ್ಮೆನ್ಸ್. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಲಾಸ್ಟ್ ಟೈಮ್ ನಮ್ಗೆ ಅಷ್ಟು ಇಷ್ಟ ಆಗಿರಲಿಲ್ಲ. ಐ ಥಿಂಕ್ ನಾವು ಮೂವರು ಸುಮಾರು ಕಮೆಂಟ್ಸ್ ಹೇಳಿತ್ತು ಅಂತ ನೆನಪು ನನಗೆ. ಈ ಸರ್ತಿ ಅಂತೂ ತುಂಬ ಡ್ರಾಸ್ಟಿಕ್ ಇಂಪ್ರೂವ್ಮೆಂಟ್ ಕಂಡಿತು. ಆ್ಯಂಡ್ ವೆರಿ ಡಿಫ್ರೆಂಟ್ ಆ್ಯಕ್ಟ್. ಈ ಹಾಡು ಕೂಡ ವೆರಿ ಡಿಫ್ರೆಂಟ್ ಹಾಡು SPB ಸರ್ ಇದು. ಅದನ್ನು ನೀವು ತುಂಬ ಚೆಂದ ಎಕ್ಸಿಕ್ಯೂಟ್ ಮಾಡಿದ್ದೀರಿ. ಮತ್ತು ನಾನು ಇನ್ನೊಂದು ಪಾಯಿಂಟ್ ಇಲ್ಲಿ ನೋಟ್ ಮಾಡಿದ್ದು, ಇದು ಇಂಡಿವಿಜುವಲ್ ಎಫರ್ಟ್ ಅಂತೂ ಖಂಡಿತ ಅಲ್ಲ, ಇಟ್ಸ್ ಅ ಟೀಮ್ ವರ್ಕ್. ನಿಮ್ಮ ಡ್ಯಾನ್ಸಿಗೆ ಸರಿಯಾಗಿ ಅಲ್ಲಿ ಎಲ್ಲ ಪ್ರಾಪರ್ಟಿ ಮೂಮೆಂಟ್ ಎಲ್ಲವೂ ಕೂಡ ಟೈಮಿಂಗ್ ತುಂಬ ಒಳ್ಳೆದಿತ್ತು. ಆ್ಯಂಡ್ ನಿಮ್ಮ ಜೊತೆ ಒಂದಿಷ್ಟು ಜನರ ಹಾರ್ಡ್ ವರ್ಕ್ ಎದ್ದು ಕಾಣ್ತಿತ್ತು. ಮತ್ತು ಥ್ರೂಔಟ್ ನೀವು ಕ್ಯಾರೆಕ್ಟರ್ನ ಮೇಂಟೈನ್ ಮಾಡಿದಂತೂ ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೊ ಮಚ್. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಡ್ಯಾನ್ಸ್ ವೈಸ್ ಇನ್ನೂ ನಿಮಗೆ ತಾಕತ್ತಿದೆ, ನೀವು ಮಾಡ್ತೀರಿ ಅಂತ ನಂಬಿಕೆ ಇದೆ. ಸೂರಜ್ ಸರ್, ಹೇಗಾಯಿತು? ನಮೃತ ಮಹೇಶ್, ಎಸ್ ಸರ್. ನಮಸ್ತೆ. ನಮಸ್ತೆ. ಲಾಸ್ಟ್ ಟೈಮ್ ನೀವು ಪರ್ಫಾರ್ಮೆನ್ಸ್ ಮಾಡುವಾಗ ಮಿಸ್ ಆಗಿತ್ತು, ಇಫ್ ಐ ಆಮ್ ನಾಟ್ ರಾಂಗ್. ಕಥಕ್ ಮತ್ತು ಕ್ಲಾಸಿಕಲ್ ಮಾಡಿದ್ರ, ಮಿಡ್ಲಲ್ಲಿ ಬ್ಲ್ಯಾಂಕ್ ಆಯಿತು, ಒಮ್ಮೆ ನಿಲ್ಲಿಸಿದ್ರ, ಪುನಃ ಕಂಟಿನ್ಯೂ ಮಾಡಿದರೆ. ಅದಕ್ಕೆ ಕಂಪೇರ್ ಮಾಡಿದರೆ ವಾಟ್ ಎ ಕಾನ್ಫಿಡೆನ್ಸ್ ಚೇಂಜಸ್ ಯು ಹ್ಯಾವ್ ಗಾಟ್ ಇಟ್. ಥ್ಯಾಂಕ್ ಯು ಸೊ ಮಚ್. ತುಂಬ ಕಾನ್ಫಿಡೆನ್ಸ್ ಇತ್ತು. ಲಾಸ್ಟ್ ಟೈಮ್ ಪರ್ಫಾರ್ಮೆನ್ಸ್ ನಿಲ್ಲಿಸಿ ಮಾಡ್ತಾ ಇದ್ದೀರಾ. ಸೊ ಅಲ್ಲಿಂದ ಇಲ್ಲಿಗೆ ಒಂದು ಬಿಗ್ ಚೇಂಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಬಂತು. ಅಂದರೆ ನನಗೆ ಇಲ್ಲಿ SPB ಟ್ರಿಬ್ಯೂಟ್ಗಿಂತ SPB ಪ್ಲಸ್ ಚಾರ್ಲಿ ಚಾಪ್ಲಿನ್ ಟ್ರಿಬ್ಯೂಟ್ ಥರ ಕಾಣ್ತೀವಿ. ಅಂದರೆ ಎರಡೂ ಲೆಜೆಂಡ್ಸ್ ಅವರ ಎರಡು ರೂಪನ ನೋಡುವಂಗೆ ಆಗಿತ್ತು. ಒಂದು ಕಡೆ ಸಿಂಗಿಂಗ್, ಒಂದು ಕಡೆ ನಿಮ್ಮ ಚಾರ್ಲಿ ಪರ್ಫಾರ್ಮೆನ್ಸ್. ಸೊ ನನಗೆ ಇಷ್ಟ ಆದದ್ದು ನಿಮ್ಮ ಪರ್ಫಾರ್ಮೆನ್ಸಲ್ಲಿ ಯುವರ್ ಎಕ್ಸ್ಪ್ರೆಷನ್. ಒಂದೊಂದು ಸೆಕ್ಷನಲ್ಲಿ ಕೆಲವೊಂದು ಎಕ್ಸ್ಪ್ರೆಷನ್ ತುಂಬ ಯೂನೀಕ್ ಆಗಿ
ಹಾಗಾಗಿ ತುಂಬ ಕಾಮಿಡಿ ವೈಸ್ ಕೊಟ್ಟಿದ್ದೀರಾ, ತುಂಬ ಇಷ್ಟ ಆಯಿತು. ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್ ಚಾರ್ಲಿ ಚಾಪ್ಲಿನ್ದು ಮಾಡೋಕ್ಕೆ ತುಂಬ ಕಷ್ಟ. ಹಿ ಈಸ್ ದ ಬೆಸ್ಟ್ ಆ್ಯಕ್ಟರ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಸೊ ಅಂಥ ಒಂದು ಆ್ಯಕ್ಟರ್ನ ಪೋರ್ಟ್ರೇಟ್ ಮಾಡೋದು ತುಂಬ ಕಷ್ಟ. ಸೊ ನೀವು ಟ್ರೈ ಮಾಡಿದ್ದೀರಾ, ಅದು ಆಲ್ಮೋಸ್ಟ್ ರೀಚ್ ಆಗಿದೆ ಅಂತ ಅನ್ಕೋತೀನಿ. ತುಂಬ ಸೆಕ್ಷನ್ ಕಡೆ ಇಷ್ಟ ಆಯಿತು ನನಗೆ. ಸೊ ಆ್ಯಸ್ ಎಲ್ಲ ನೋಡಿ ಗಿಮಿಕ್ಸ್, ನಿಮ್ಮ ಪ್ರಾಪರ್ಟಿ ಸೆಟ್ಟಿಂಗ್ಸ್, ನಿಮ್ಮ ಕೊರಿಯೋಗ್ರಫಿ ಎಲ್ಲ ನೋಡಿಬಿಟ್ಟು ಕೊನೆಗೆ ನಾವು ನೋಡೋದೇ ಡ್ಯಾನ್ಸ್, ಬಿಕಾಸ್ ಇಟ್ಸ್ ಅ ಡ್ಯಾನ್ಸ್ ಶೋ. ಸೊ ಅಲ್ಲಿ ನನಗೆ ಏನಾಯ್ತು ಅಂದರೆ, ಈ ಸಾರಿ ಪುಲ್ ಓವರ್ ಆದಮೇಲೆ ಆ ಸೆಕ್ಷನ್ ತುಂಬ ಬ್ಲ್ಯಾಂಕ್ ಅನಿಸ್ತು. ಡ್ಯಾನ್ಸ್ ಇರಲಿಲ್ಲ, ಮೂಮೆಂಟ್ಸ್ ಇತ್ತು. ಸ್ವಲ್ಪ ಡ್ಯಾನ್ಸ್ ಸ್ಟೆಪ್ಸ್ ಜಾಸ್ತಿ ಮಾಡಿ ನಿಮಗೆ ಇವಾಗ ಕಾನ್ಫಿಡೆನ್ಸ್ ಬಂದಿದೆ. ಇನ್ನು ನೆಕ್ಸ್ಟ್ ಏನಿದ್ರು ಬ್ಯಾಂಗ್ ಆನ್ ಪರ್ಫಾರ್ಮೆನ್ಸ್ ಕೊಡಬೇಕು ನೀವು ಅಷ್ಟೇ. ಸೊ ಡ್ಯಾನ್ಸ್ ವೈಸ್ ನೆಕ್ಸ್ಟ್ ಕಾನ್ಸಂಟ್ರೇಟ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ. ಓಕೆ, ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಓಕೆ, ಫೆಂಟಾಸ್ಟಿಕ್ ಆಗಿರುವಂತಹ ಒಂದು ಟ್ರೈಯನ್ನು ಕೊಟ್ಟರು, ಅದಕ್ಕೆ ತಕ್ಕಂತಹ ಒಂದು ರಿವ್ಯೂವನ್ನು ಅಥವಾ ಕಮೆಂಟನ್ನು ಕೂಡ ಕೊಟ್ಟರು ನಮ್ಮ ಜಡ್ಜಸ್. ಆ್ಯಂಡ್ ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಟೇಕ್ ಅ ಬ್ರೇಕ್ ಆ್ಯಂಡ್ ಡೂ ಕಮ್ ಬ್ಯಾಕ್. Mommy dance, dance, mommy dance, dance, mommy dance, Nama TV presents Dance Mommy Dance. dance, mommy dance, dance, mommy dance, dance, mommy dance. ನಮ್ಮ ಟಿವಿ ನೋಡ್ತಾ ಇರುವಂತಹ ಎಲ್ಲರಿಗೂ ಮತ್ತೆ ಸ್ವಾಗತ. ವಿರಾಮದ ನಂತರ ಝನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಅಕ್ಷತಾ ಕೆವಿ ಅವರು ಕಾಯ್ತಾ ಇದ್ದಾರೆ, ಯಾವಾಗ ಕರೀತಾರೆ, ಯಾವಾಗ ಪರ್ಫಾರ್ಮೆನ್ಸ್ ಕೊಡೋದು ಅಂತ. ಸೊ ಪ್ಲೀಸ್ ವೆಲ್ಕಮ್ ಅಕ್ಷತಾ ಕೆವಿ ಆನ್ ದ ಸ್ಟೇಜ್. ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನನ್ನ ಸುಂದರ ಮೋರೆಯ ಓಚಿ ನೋಡುವೆಯ. ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ ಗಾಯನ ಓಚಿ ಕೇಳುವೆಯ. ಬಂತು ಬಂತು ನಂಗು ಬಂತು ತುಂಬಾ ತುಂಬಾ ಆಸೆ ಬಂತು, ಆಸೆ ಕಿಂದೆ ಪ್ರೀತಿ ಬಂತು, ಪ್ರೀತಿ ಹಾಡು ಅಂತು ಬಂತು ಬಂತು ತುಂಬಾ ತುಂಬಾ. ಆಸೆ ಹಿಂದೆ ಪ್ರೀತಿ ಬಂತು, ಪ್ರೀತಿ ಹಾಡು ಅಂತು ಸುಂದರಿ. ಸುಂದರಿ ದೋಣಿ ದೋಣಿ ನನ್ನ ದೋಣಿ, ಹತ್ತಿ ಕೂರೆ ಕೀರವಾಣಿ, ನಾನು ದೋಣಿ ನನ್ನೊಳಗೆ ನೀನು ರಾಣಿ, ರಾಣಿ ರಾಣಿ ನಾಗರಾಣಿ, ಬುಸ್ ವೇಣಿ ವೇಣಿ ನಾಗವೇಣಿ, ಹೊಂಗಿ ನೋಡು ಆಡುವ ಭಂಗಿ ನೀಡು, ಸಾವಣಿ ಒಳಗಿದ್ದೆ ಲಂಗ, ಲಂಗದ ಮೇಲಿದೆ ಚಿಟ್ಟೆ, ಚಿಟ್ಟೆಯ ಹಿಡಿದರು ಬಟ್ಟೆ, ಬಟ್ಟೆಗೆ ಮನಸ್ಸು ಕೊಟ್ಟೆ. ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನನ್ನ ಸುಂದರ ಮೊರೆಯ ಓಚಿ ನೋಡುವೆಯ. ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ ಗಾಯನ ಓಚಿ ಕೇಳುವೆಯ. ಬಂತು ಬಂತು ನಂಗು ಬಂತು ಮರ್ದ. ಬಂತು ಬಂತು ನಂಗು ಬಂತು ತುಂಬಾ ತುಂಬಾ ಆಸೆ ಬಂತು, ಆಸೆ ಹಿಂದೆ ಪ್ರೀತಿ ಬಂತು, ಅಯ್ಯಯ್ಯ ಪ್ರೀತಿ ಹಾಡು ಅಂತು. ಹೇ 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 ಹೇ
ಓಕೆ, ಅಕ್ಷತಾ KV ಅವರ ಪರ್ಫಾರ್ಮೆನ್ಸ್ ನಮಗೆ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿರುತ್ತೆ. ಆದರೆ ಯಾರಿಗೆ ಇಷ್ಟ ಆಗಬೇಕು? ಡೆಫಿನೆಟ್ಲಿ ಜಡ್ಜಸ್ಗಳಿಗೆ. ಸೊ ಮೊದಲನೇದಾಗಿ ಮಾನಸಿ ಮೇಡಮ್ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಅಕ್ಷತಾ ಅವರೇ, ಹಲೋ ಮ್ಯಾಮ್. ನನ್ನ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಮೊಮೆಂಟ್ ಕೊಟ್ಬಿಟ್ರಲ್ಲ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಸರ್. ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್ ಟು ವಾಚ್. ಥ್ಯಾಂಕ್ ಯು. ಟೋಟಲ್ ಈ ಹಾಡೇ SPB ಸರ್ ಅವರ ವೆರಿ ಡಿಫಿಕಲ್ಟ್ ಸಾಂಗ್ ಇದು. ಹೌದು ಹೌದು. ಸಂಗೀತ ಕಾಂಪಿಟೇಷನಲ್ಲಂತೂ, ಮ್ಯೂಸಿಕ್ ಕಾಂಪಿಟೇಷನಲ್ಲಂತೂ ಇದು ಹಾಡೋದು ಅಂದರೆ ವೆರಿ ಚಾಲೆಂಜಿಂಗ್. ಡ್ಯಾನ್ಸ್ ಕಾಂಪಿಟೇಷನಲ್ಲೂ ಇದು ನಮಗೆ ನೋಡ್ಲಿಕ್ಕೆ ಸಿಕ್ಕಿದ್ದು ನಮ್ಮ ಭಾಗ್ಯವೇ. ಥ್ರೂ ಔಟ್ ಕ್ಯಾರೆಕ್ಟರ್ ಮೇಂಟೈನ್ ತುಂಬ ಚೆನ್ನಾಗಿ ಮಾಡಿದ್ರಿ. ನನಗೆ ಏನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ. ಬಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ಸೈಕಲಲ್ಲಿ ಬರ್ತಾ ಇರುವಾಗ ನಿಮಗೆ ಬ್ಯಾಲೆನ್ಸ್ ತಪ್ಪಿದ್ರು ಕೂಡ ಅದನ್ನು ಕ್ಯಾರೆಕ್ಟರ್ ಮೇಂಟೈನ್ ಮಾಡ್ಕೊಂಡು ಚೆಂದ ಎಕ್ಸ್ಪ್ರೆಷನ್ ಕೊಟ್ರಿ. ವೆರಿ ಎಕ್ಸ್ಪ್ರೆಸಿವ್. ಆ್ಯಂಡ್ ಐ ನೋ ನೀವು ಇಲ್ಲಿ ಹಾಕಿದ್ದು ಉಬ್ಬಿದ ಹಲ್ಲು ನಿಮಗೆ ಎಕ್ಸ್ಪ್ರೆಷನಿಗೆ ತುಂಬ ಅಡೆತಡೆ ಮಾಡ್ತಾಯಿತ್ತು. ಅದನ್ನು ಮೀರಿ ನೀವು ತುಂಬ ಚೆಂದ ಟ್ರೈ ಮಾಡಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್. ಐ ಮೀನ್ ಒಳ್ಳೆಯದಾಗಿದೆ, ನನಗಿಷ್ಟ ಆಯಿತು. ಡ್ಯಾನ್ಸ್ ಪಾರ್ಟಿಗೆ ಬಂದರೆ ನೀವು ಲಾಸ್ಟ್ ಟೈಮ್ ಸಿಕ್ಕಾಪಟ್ಟೆ ಒಂದು ಧಮಾಕ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಿದ್ರಿ. ನಮ್ಮ ಮೂವರಿಗೂ ಅದು ಚೆನ್ನಾಗಿ ನೆನಪಿದೆ. ಅದಕ್ಕೆ ಹೋಲಿಸಿದ್ರೆ ಒಂದು ಡ್ಯಾನ್ಸ್ ವೈಸ್ ಇದರಲ್ಲಿ ಕಡಿಮೆ ಇತ್ತು. ಮೇ ಬಿ ಈ ಕಾನ್ಸೆಪ್ಟಿಗೆ ಸರಿಯಾಗಿ ನೀವು ಸ್ಟೆಪ್ಗಳನ್ನೆಲ್ಲ ಹಾಕಿದ್ದೀರೇನೋ, ನಿಮ್ಮ ಕೊರಿಯೋಗ್ರಾಫರ್ ಹಾಕಿರ್ಬೋದು. ಹೌದು ಮೇಡಮ್. ಓವರ್ ಆಲ್ ವೆರಿ ಗುಡ್ ಪರ್ಫಾರ್ಮೆನ್ಸ್. ಆಲ್ ದ ಬೆಸ್ಟ್. ಸೂಪರ್. ಸೂರಜ್ ಸರ್ಗೆ ಹೇಗೆ ಅನ್ನಿಸ್ತು? ಸೂರಜ್ ಅವ್ರು ಏನು ಹೇಳ್ತಾರೆ? ಓವರ್ ಟು ಸೂರಜ್ ಸನಿಲ್. ಅಕ್ಷತಾ ಅವರೇ, ನಿಮ್ಮ ಲವ್ ಸ್ಟೋರಿ ನೋಡಿ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಫುಲ್ ಕನೆಕ್ಷನ್ ಹೋಗಿದೆ ಇಲ್ಲಿ. ಓಕೆ, ಸೊ ಹೀಗೆ ಮೇಂಟೈನ್ ಇರಲಿ ನಿಮ್ಮ ಲವ್ ಸ್ಟೋರಿ, ನೋಡೋಣ. ಅಕ್ಷತಾ ಅವರೇ, ಈ ಸಾಂಗು, ಈ ಕಾನ್ಸೆಪ್ಟ್ ನಿಮಗೆ ಯಾಕೆ ಅಥವಾ ನಿಮ್ಮ ಕೊರಿಯೋಗ್ರಾಫರ್ ಯಾಕೆ ಮಾಡಿದ್ದಿದ್ರ ಉದ್ದೇಶ ಏನು ಅಂತ ಬೇಕಿತ್ತು ನನಗೆ. ಒಂದು ಕನ್ನಡ ಹಾಡು ನಾವೊಂದು ಸೆಲೆಕ್ಟ್ ಮಾಡಿದ್ದು. ಎಸ್. ಮತ್ತೊಂದು ಅಂತ ಹೇಳಿದರೆ ಒಂದು ಜಸ್ಟ್ ಫಾರ್ ಫನ್ ಎಂಟರ್ಟೈನ್ಮೆಂಟ್ ಆ್ಯಕ್ಟ್ ಥರ. ಓಕೆ, ಅದಕ್ಕೆ ಆ್ಯಕ್ಟ್ ಮಾಡೋದು. ಮತ್ತೊಂದು ಮೇಯ್ನ್ ರೀಸನ್ ಅಂತ ಹೇಳಿದ್ರೆ, ನಾನು ಫಸ್ಟ್ ಟೈಮ್ ದೊಡ್ಡ ಪರದೆ ಮೇಲೆ ನೋಡಿದಂಥ ಪಿಕ್ಚರ್. ಫಸ್ಟ್ ಟೈಮ್ ಶ್ರೀರಾಮಚಂದ್ರ. ಸೊ ಮೋಸ್ಟ್ ಮೆಮೊರೇಬಲ್. ಅರುಣಾ ಥಿಯೇಟ್ರಲ್ಲಿ ನಾನು ನೋಡಿದ್ದು. ಓಕೆ. ಸೊ ಅದಕ್ಕೋಸ್ಕರ. ಎಷ್ಟು ಏಜಲ್ಲಿ ನೋಡಿದ್ದು ನೀವು? ಅಂದರೆ ನಿಮ್ಗೆ ಎಷ್ಟು ಏಜ್ ಇರ್ಬೋದು? ಬಿಲೋ 10 ಇರ್ಬೋದೇನೋ. ಬಿಲೋ 10. ಎಂಜಾಯ್ ಮಾಡಿದ್ರಾ ಮೂವಿ? ಅರ್ಥ ಆಗಿತ್ತಾ? ಅಂದರೆ ನಾವೇನೋ ಗೊತ್ತಿರಲಿಲ್ಲ, ಮನೆಯವರೆಲ್ಲ ಕರ್ಕೊಂಡು ಹೋದ್ರು. ಆದರೆ ಬಟ್ ಅದಲ್ಲಿ ಏನು ಪಿಶಾಚಿ ಎಲ್ಲ ಹಾರ್ಕೊಂಡು ಬರೋದೆಲ್ಲ ಇತ್ತಲ್ಲ, ಸೊ ಸ್ವಲ್ಪ ಭಯ ಆಯಿತು. ಸೊ ರಾತ್ರಿ ಎಲ್ಲ ಮಲಗಿಲ್ಲ? ಅದು ಅಂದರೆ ಮಲಗೋದು ಅಂತಲ್ಲ, ಮಲಗಿದ ಮೇಲೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಎಲ್ಲಿಯಾದರೂ ಒಬ್ಬರೇ ಕೋಣೆಗೆ ಹೋಗುವಾಗ ಅಥವಾ ಸ್ನಾನಕ್ಕೆಲ್ಲ ಹೋಗುವಾಗ ಏನೋ ಒಂಥರ ಭಯ. ಸೊ ಹೆದರಿಕೆ ಆಗಿತ್ತು? ಹೌದು, ನಿಶಬ್ದ ಇದ್ದಾಗ ತುಂಬ ಭಯ ಆಗ್ತಾ ಇತ್ತು. ಸೊ ಇವಾಗಲೂ ಅದು ಇದೆಯಾ ಭಯ? ಆ ಥರದ್ದೇನಿಲ್ಲ. ಓಕೆ, ಕಮಿಂಗ್ ಟು ಯುವರ್ ಪರ್ಫಾರ್ಮೆನ್ಸ್. ಲಾಸ್ಟ್ ಟೈಮ್ ನೀವು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರೆ. ಇಫ್ ಐ ಆಮ್ ನಾಟ್ ರಾಂಗ್, ಲಾವಣಿಗೆ ವೆರೈಟೀಸ್ ಆಫ್ ಫಾರ್ಮ್ಸ್ ಮಿಕ್ಸ್ ಮಾಡಿದ್ರ. ಆ್ಯಂಡ್ ನಾನೇ ತುಂಬ ಒಳ್ಳೆ ಕಮೆಂಟ್ ಕೊಟ್ಟಿದ್ದೆ. ಹೌದು, ಅದಕ್ಕೆ ಕಂಪೇರ್ ಮಾಡಿದಾಗ ಕಾನ್ಸೆಪ್ಟ್ ವೈಸ್ ತುಂಬ ಯೂನಿಕ್ ಇದು. ಅಂದರೆ ಸುಂದರಿ ಸುಂದರಿ ನಂದು ಒನ್ ಆಫ್ ಫೇವ್ರೇಟ್. ಆ್ಯಂಡ್ ಇದರಲ್ಲಿ ನವರಸಗಳನ್ನು ಮಿಕ್ಸ್ ಮಾಡಿಕೊಂಡು ಪರ್ಫಾರ್ಮೆನ್ಸ್ ಕೊಡುವಂಥ ಒಂದು ಸಾಂಗ್ ಇದು. ಸೊ ನನಗೆ ಅದು ಎಕ್ಸ್ಪ್ರೆಷನ್ ವೈಸ್ ನನಗೆ ಒಂದು ಹಲ್ಲು ನಿಮಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಅಂದರೆ ಅಲ್ಲಲ್ಲಿ ನೀವು ಅಡ್ಜಸ್ಟ್ ಮಾಡ್ತಾಯಿದ್ರ. ಮತ್ತು ಸೆಕೆಂಡ್ ಏನಾಯ್ತಂದರೆ, ಒಂದು ಕ್ಯಾರೆಕ್ಟರೈಸೇಷನ್ ಅಂದರೆ ಒಂದು ಇವಾಗ ಮೆಂಟಲಿ ಚಾಲೆಂಜ್ ಅಂತ ಹೇಳ್ತೀವಿ. ಈಗ ಮೂವಿಯಲ್ಲಿ ಆ ಥರ ಕ್ಯಾರೆಕ್ಟರ್ ಅವ್ರು ಪ್ಲೇ ಮಾಡಿ, ಸೊ ಅವರಿಗೂ ಒಂದು ಅವ್ರದ್ದೇ ಅದರ ಒಂದು ಸ್ಟೆಪ್ಸ್, ಒಂದು ಮೂಮೆಂಟ್ಸ್ ಅಂತ ಇರುತ್ತೆ. ಇಲ್ಲಿ ನನಗೆ ಅದು ಸ್ವಲ್ಪ ಕಡಿಮೆ ಅನಿಸ್ತು. ಅಂದರೆ ಸ್ಟೆಪ್ಸ್ ವೈಸ್, ಆ್ಯಸ್ ಇಟ್ಸ್ ಎ ಡ್ಯಾನ್ಸ್ ಕಾಂಪಿಟೇಷನ್, ಸ್ವಲ್ಪ ಸ್ಟೆಪ್ಸ್ ಕಡಿಮೆ ಅಂತು. ಎಲ್ಲೆಲ್ಲಿ ಬೀಟ್ ಹಾಕಿದ್ದಾರೆ ಅಲ್ಲಲ್ಲಿ ಸ್ವಲ್ಪ ಸ್ಟೆಪ್ಸ್ ಕಾಣ್ತಾ ಹೊರತು ಅದರ್ವೈಸ್ ತುಂಬ ಸಿಂಪಲ್ ಮೂಮೆಂಟ್ಸ್ ಹೀಗೆ ಮಾಡ್ದಂಗೆ ಅನಿಸ್ತು. ಅದು ಬಿಟ್ಟರೆ ಕಾನ್ಸೆಪ್ಟ್ ವೈಸ್ ನನಗೆ ತುಂಬ ಇಷ್ಟ ಆಯಿತು. ಆದರೆ ಡ್ಯಾನ್ಸ್ ವೈಸ್ ಇನ್ನೂ ಇಂಪ್ರೂವೈಸೇಷನ್ಸ್ ಬೇಕಿತ್ತು ಅಂತ ಅನಿಸ್ತು. ಓಕೆ, ಅದರ್ವೈಸ್ ಸೈಕಲಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಆಚೆ ಈಚೆ ಆಯಿತು. ಆದರೂ ನೀವು ಕ್ಯಾರಿ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಅದು ಒಂದು ಪರ್ಫಾರ್ಮೆನ್ಸ್ಗೆ ಬೇಕೇ ಬೇಕು. ತುಂಬ ಜನ ಇಲ್ಲಿ ಮಿಸ್ ಆದ ತಕ್ಷಣ ಮುಖ ಇದು ಮಾಡ್ತಾರೆ. ಸೊ ಬಟ್ ನೀವು ಅದು ಮಾಡಿಲ್ಲ, ಕ್ಯಾರಿ ಆನ್ ಮಾಡ್ತಾ ಹೋದ್ರಿ. ಬಟ್ ಎಕ್ಸ್ಪೆಕ್ಟೇಷನ್ ಹೈ ಇತ್ತು. ಯಾಕೆಂದ್ರೆ ನಾನು ಲಾಸ್ಟ್ ಟೈಮೇ ಹೇಳಿದ್ದೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ, ನೆಕ್ಸ್ಟ್ ರೌಂಡ್ಗೆ ನಾನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ. ಸೊ ಡ್ಯಾನ್ಸಿಂಗ್ ವೈಸು ಸ್ವಲ್ಪ ವೀಕ್ ಅನಿಸ್ತು. ನೋಡಿ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆದರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬರಲಿ ಅಂತ. ಓಕೆ, ಥ್ಯಾಂಕ್ ಯು. ಆ್ಯಂಡ್ ನಿತೇಶ್ ಸರ್ ಏನು ಹೇಳ್ತಾರೆ ಕೇಳೋ ಬನ್ನಿ. ಅಕ್ಷತಾ KV ಅವರೇ, ಎಸ್ ಸರ್. ಚೆನ್ನಾಗಿದ್ದೀರಲ್ಲ? ಟಯರ್ಡ್ ಆಗಿದ್ದೀರಾ? ಇಲ್ಲ, ಅದು ಸ್ವಲ್ಪ ಶೆಕೆ ಜಾಸ್ತಿ ಅಲ್ಲ, ಸ್ವೆಟರ್ ಎಲ್ಲ ಹಾಕಿ ಸ್ವಲ್ಪ ಜಾಸ್ತಿನೇ.
ನಾವು ಸಹ ಅದೇ ಅನುಭವಿಸಿದ್ದೇವೆ ಇಲ್ಲಿ. ಓಕೆ, ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇತ್ತು, ಯಾಕಂದರೆ ನೀವು ಲಾಸ್ಟ್ ಟೈಮ್ ಧಮಾಕೆದಾರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರಿ. ಪರವಾಗಿಲ್ಲ, ಆದರೆ ಕಾನ್ಸೆಪ್ಟ್ ಇದೇ ಇತ್ತು, ಎಸ್ ಪಿ ಸರ್ ಅವ್ರದ್ದು ಕಾನ್ಸೆಪ್ಟ್. ಬಟ್ ಚೆನ್ನಾಗಿ ಸಾಂಗ್ ಸೆಲೆಕ್ಷನ್ ಒಳ್ಳೆಯಾಗಿದೆ. ನಿಮ್ದು ಔಟ್ಫಿಟ್ ಚೆನ್ನಾಗಿದೆ, ಮತ್ತು ಸಿಮಿಲರ್ ಲುಕ್ ಕೊಟ್ಟಿದ್ದೀರಾ, ಮತ್ತು ಕ್ಯಾರೆಕ್ಟ್ರಲ್ಲಿದ್ದೀರಾ ಎಂಡ್ವರೆಗೆ, ಟಾಪ್ ಟು ಬಾಟಮ್ವರೆಗೆ ಕ್ಯಾರೆಕ್ಟ್ರಲ್ಲಿದ್ದೀರಾ. ಎಕ್ಸ್ಪ್ರೆಷನ್ ಲೈಕ್ ಆಯಿತು. ಮಿಡ್ಲಲ್ಲಿ ಡಬ್ ಸ್ಟೆಪ್ಸ್ ಎಲ್ಲ ಇದು ಯೂಸ್ ಮಾಡಿದ್ರ, ಎಲೆಕ್ಟ್ರೋ, ದ್ಯಾಟ್ ವಾಸ್ ರಿಯಲಿ ನೈಸ್. ಅದು ಅಂದರೆ ಸಾಂಗ್ ಹೋಗ್ತಾ ಇದೆ, ಅಲ್ಲಿಗೆ ಚೇಂಜ್ ಓವರ್, ದ್ಯಾಟ್ ವಾಸ್ ನೈಸ್. ನನಗೆ ತುಂಬ ಲೈಕ್ ಆಯ್ತು ಅದು. ಅದು ಸಹ ಬೀಟಲ್ಲಿ ನೀವು ಅದು ಕ್ಯಾಚ್ ಎಲ್ಲ ಮಾಡಿ ಒಳ್ಳೆ ದ ವೇವ್ಸ್, ನನಗೆ ತುಂಬ ಖುಷಿ ಆಯಿತು ಅದು. ದಟ್ ವಾಸ್ ಅ ಫ್ಲೇವರ್. ಈಗ ನಾವೀಗ ಮಿಕ್ಸರ್ ಮಾಡುವಾಗ ಅದಕ್ಕೆ ಒಂದು ಟೊಮೆಟೊ ಇದು ಆನಿಯನ್ ಹಾಕಿ ಫ್ಲೇವರ್ ಹಾಕ್ತೇವಲ್ಲ, ಇಲ್ಲ ಒಗ್ಗರಣೆ ಹಾಕ್ತೇವಲ್ಲ, ಆ ಥರ ಒಂದು ಒಗ್ಗರಣೆ ಹಾಕಿದ್ದೀರಾ, ನನಗೆ ತುಂಬ ಚೆನ್ನಾಯಿತು. ದೆನ್ ನೀವು ನಮ್ಮ ಜಡ್ಜ್ ಮಾನ್ಸಿ ಅವರನ್ನು ಅಲ್ಲಿ ತೋರಿಸಿದ್ರಾ, ನಿಮ್ಮದು ಸುಂದರಿ, ದಟ್ ವಾಸ್ ನೈಸ್. ಒಳ್ಳೆ ಗಿಮಿಕ್, ಅಂದರೆ ಒಂದು ಇಲ್ಲಿ ಮತ್ತು ಅಲ್ಲಿ ಕನೆಕ್ಷನ್ ಕೊಟ್ಟಿದ್ದೀರಾ ಪರ್ಫಾರ್ಮೆನ್ಸಲ್ಲಿ, ದಟ್ ವಾಸ್ ನೈಸ್. ಓವರ್ ಆಲ್ ಹೇಳಬೇಕಂದ್ರೆ ಡ್ಯಾನ್ಸಿಂಗ್ ವೈಸ್ ಅದೇ, ಇವನ್ ಐ ವಾಂಟ್ ಟು ಮೆನ್ಷನ್ ದ್ಯಾಟ್ ನಿಮ್ಮ ಇದಕ್ಕೆ ನಿಮ್ಮದೊಂದು ಅಂದರೆ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ದು ಸ್ವಲ್ಪ ಡ್ಯಾನ್ಸಿಂಗ್ ವೈಸ್ ಕಡಿಮೆ ಆಯ್ತಂತ ಅನಿಸ್ತು ನನಗೆ. ಸೆಟ್ಟಿಂಗ್ ನಿಮ್ಮದು ದ ವೇ ಆಫ್ ಯು ಯೂಸ್ಡ್ ಪ್ರಾಪ್ಸ್ ವಾಸ್ ವೆರಿ ನೈಸ್. ಓಕೆ, ಥ್ಯಾಂಕ್ ಯು. ನಾವು ಇನ್ನೂ ಸಹ ನೆಕ್ಸ್ಟ್ ರೌಂಡ್ಗೆ ನೀವು ಇದ್ದರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ಗೆ ವೆಯ್ಟ್ ಮಾಡ್ತೇವೆ. ನಿಮಗೆ ವಿಶ್ ಯು ವೆರಿ ಗುಡ್ ಲಕ್. ಯು ಆರ್ ಎ ಗುಡ್ ಪರ್ಫಾರ್ಮರ್. ಲಾಸ್ಟ್ ಟೈಮ್ ನೀವು ಒಂದು ನಮಗೆ ಎಲ್ಲ ಎದ್ದೇಳೋ ಥರ ಮಾಡಿದ್ದೀರಾ. ಸೊ ಎಕ್ಸ್ಪೆಕ್ಟ್ ತುಂಬ ಹೈ ಇದೆ ನಿಮ್ಮಿಂದ. ಸೊ ಐ ಹೋಪ್ you will come back bang on. Yes, sure sir, 100%. Keep it that matlab don't give up. Okay sir, sure. Keep level up. ಅಕ್ಷತ್ ಅವರೇ, ನಿಮ್ಮ ಸುಂದರಿನ ಅಲ್ಲಿ ಕಳಿಸ್ಕೊಟ್ರೆ ಹೆಂಗೆ ಪರ್ಫಾರ್ಮೆನ್ಸ್ ಮಾಡ್ತೀರಾ? ಚೆನ್ನಾಗಿ ಮಾಡ್ತೀರಾ? ಮಾಡುವ ಸರ್. ಓಕೆ, ಕಳಿಸೋದಾ ಸುಂದರಿನ? ಬರ್ಲಿ ಸರ್, ಬನ್ನಿ. ಶೂರ್, ಕಾಯ್ತಾ ಇದ್ದೇನೆ ನಾನು. ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನನ್ನ ಸುಂದರ ಮೋರೆಯ ಓಚಿ ನೋಡುವೆಯ. ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ ಭಯನ ಓಚಿ ಕೇಳುವೆಯ. ಬಂತು ಬಂತು ನಂಗು ಬಂತು ತುಂಬಾ ತುಂಬಾ ಆಸೆ ಬಂತು, ಆಸೆ ಕಿಂದೆ ಪ್ರೀತಿ ಬಂತು, ಪ್ರೀತಿ ಹಾಡು ಅಂತು ಬಂತು ಬಂತು ತುಂಬಾ ತುಂಬಾ. ಓ ಸೂಪರ್. ಆಸೆ ಹಿಂದೆ ಪ್ರೀತಿ ಬಂತು, ಪ್ರೀತಿ ಹಾಡು ಅಂತು. ಓಕೆ, ಇವಾಗ ಸಮಯ, ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ನೀವೇನು ಮಾಡಬೇಕು, ಏನಾದರೂ ತಿನ್ನಬೇಕು ಕುಡಿಬೇಕು ಅಂತಂದರೆ ಅದನ್ನು ಮಾಡ್ಕೊಂಬನ್ನಿ. ಟೇಕ್ ಎ ಶಾರ್ಟ್ ಬ್ರೇಕ್ ಅಂಡ್ ಡು ಕಮ್ ಬ್ಯಾಕ್. Mommy dance, dance, mommy dance, dance, mommy dance. Nama TV presents Dance Mommy Dance. Dance, mommy dance, dance, mommy dance, dance, mommy dance. Welcome back after the break to your favorite show, that is Sun Premium Refined Sunflower Oil Dance Mommy Dance Season 5. ರೇಷ್ಮಾ ವಿಲ್ಮಾ ಡಿಸೋಜಾ ಅವರು ಮುಂದಿನ ನಮ್ಮ ಕಂಟೆಸ್ಟೆಂಟ್. ಆ್ಯಂಡ್ ಇವತ್ತಿನ ಈ ಒಂದು ರೌಂಡ್ ಏನಿದೆ ಅದರಲ್ಲಿ ಅವರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ನೋಡೋಣ ಬನ್ನಿ. तेरे रूठ
होठों पे हैं हुस्न की बिजलियाँ, तेरे गालों पे हैं जुल्फ की बदलियाँ, तेरे दामन की खुशबू से महके चमन, संग मरमर के जैसा ये तेरा बदन। ये हंसी वादियाँ ये खुला आसमां, आ गए हम कहाँ मेरे साजना। बंधन है प्यार का, देखो टूटे न सजनी। ये जन्मों का साथ है, देखो छूटे न सजना। तेरे आंचल की छाँव के तले मेरी मंजिल मुझे मिल गई। तेरी पलकों की छाँव के तले मोहब्बत मुझे मिल गई। ये हंसी वादियाँ ये खुला आसमां, आ गए हम कहाँ है मेरे साजना। इन बहारों में दिल की कली खिल गई, मुझको तुम जो मिले हर खुशी मिल गई। ये हंसी वादियाँ ये खुला आसमां, आ गए हम कहाँ है मेरे साजना। ये हंसी वादियाँ ये खुला आसमां, आ गए हम कहाँ ऐ मेरे साजना। ये हंसी वादियाँ ये खुला आसमां, आ गए हम कहाँ ऐ मेरे साजना। ಓಕೆ ರೇಷ್ಮಾ ಅವರೇ, ನಿಮ್ಮ ಎಫರ್ಟನ್ನು ನೀವು ಹಾಕಿದ್ದೀರಾ, ನಿಮಗೆ ಡೆಫಿನೆಟ್ಲಿ ಖುಷಿ ಇದೆ ಅಂತ ಹೇಳ್ತಾ ಇದ್ದೀರಾ. ಆ್ಯಂಡ್ ಜೋಜಸ್ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಓವರ್ ಟು ನಿತೇಶ್ ಸರ್. ರೇಷ್ಮಾ ವಿಲ್ ಮಾಡಿ ಸರ್ ಟಯರ್ಡ್ ಆಯ್ರ ಅಂದತೆ ಕ್ಲೌಡ್ ಮೆತ್ತಬಹುದು ಕ್ಲೌಡನ್ನು ಗೊಬ್ಬದು ಪೂರ ಇರಗು ಪಣ ಒಂಚೂರು ಟಯರ್ಡ್ ಅದು ಬಿಟ್ಟೆ ಅಂತೆ ಸರ್. ಓಕೆ, ಪರ್ಫಾರ್ಮೆನ್ಸ್ ವೈಸ್ ಪನ್ಪುರ ಬಂಡ ಎಂಕಿರ್ನ ಲಾಸ್ಟ್ ಪರ್ಫಾರ್ಮೆನ್ಸ್ ಇಡ್ತಲ್ಲ ಈ ಪರ್ಫಾರ್ಮೆನ್ಸ್ ಒಂಚೂರು ಕಾನ್ಫಿಡೆಂಟ್ ಒಂಚೂರು ಇಂಪ್ರೂವ್ ಆನಂದಿ ಅನ್ನುವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಲಾಸ್ಟ್ ಟೈಮ್ ಒಂಚೂರು ಸಾಯ್ಬಾನ್ ಕದರ್ದಾನ್ ಮೆಹರ್ಬಾನ್ ಅವು ಮಂದಿನ ತೀರ್ ಅಂದೆ ಸರ್. ಕರೆಕ್ಟ್. ಓಕೆ ಸರಿ. ಐಟ್ ಇರ್ನ ಒಂಚೂರು ಮಸ್ತ್ ಒಂದು ಆದಿತ್ತಾರ ಪಂಡ ಒಂಚೂರು ನರ್ವಸ್ ಆದಿತ್ತಾರ ಫಸ್ಟ್ ಟೈಮ್ ಅನ್ಪುನು ಅಂಚೆಂಚಾನ್ ಈ ಇತ್ತೆ ಇರ್ ಲಕ್ಕಿಯರ್ ಒಂಜಿ ಕ್ಲೌಡ್ ಲಕ್ ವರ್ ಅಲ್ಪ ಪಂಡ ಒಂಜಿ ಪಂಡ ಒಂಜಿ ಲಕ್ನಾಗ ನೀರ್ನ ಒಂಜಿ ಕಾನ್ಫಿಡೆಂಟ್ ಲೆವೆಲ್ ಒಂಜಿ ಎಡ್ಡೆ ಇತ್ತಂಡೆ. ಓಕೆ, ಥ್ಯಾಂಕ್ ಯು ಸರ್. ಕಂಪೇರ್ ಟು ಯುವರ್ ಪ್ರೀವಿಯಸ್ ಪರ್ಫಾರ್ಮೆನ್ಸ್. ಓಕೆ, ಕಂಟೆಂಪ್ರರಿ ಅಟೆಂಡ್ ಮಾಡ್ತಾರೆ. ಎಸ್ ಸರ್. ಸೊ ಮಲ್ಲೇಜಿ ದಾದಂದು ಗೊತ್ತಿಜಿ ಸರ್. ಸರ್ ಪಂಡೇರ ಐಕೆ ಬಲ್ತೀರಿ ಮಲ್ಲೇಜಿ ಸಾಂಗ್ ಮಸ್ತ್ ಬ್ಯೂಟಿಫುಲ್ ಸಾಂಗ್ ತೊಂದರೆ ಐತೊಟ್ಟಿಗೆ ಇರ್ ಕ್ಲೌಡ್ ಬಕ ಇರ್ನ ಕಂಟೆಂಪ್ರರಿ ಮೂಮೆಂಟ್ ಪಾಡ್ದು ಬಾರಿ ಶೋಕದೊಂಜಿ ಪರ್ಫಾರ್ಮೆನ್ಸ್ ಕೊರ್ರೆ ಇರ್ ಟ್ರೈ ಮಂತರ್. ಸೊ ಅಟೆಂಪ್ಟ್ ವಾಸ್ ಗುಡ್, ಬಟ್ ಬಾಡಿ ವೈಸ್ ಯು ನೀಡ್ ಟು ಟ್ರೈನ್ ಯುವರ್ ಲೈಕ್ ಇತ್ತಿರ್ ಕಂಟೆಂಟ್ ಮನ್ಪುನು ಅಂಡಲ್ಲ ಐಕ್ ಫ್ಲೆಕ್ಸಿಬಿಲಿಟಿ ಬಕ ಲೈನ್ಸ್ ಬೊಕ್ಕ ಟೋ ಇರ್ನ ಪಾಯಿಂಟ್ ಉಪ್ಪುಡು ಕೆಲವು ಉಂಡು ಐಟ್ ಇರೆಗ್ ಇನ್ ಫ್ಯೂಚರ್ ಏನ್ ಪನ್ಪುನು ಪನ ನೆಕ್ಸ್ಟ್ ಇರೆಗೊಂದು ಉಂದು ಆಪುಂಡು ಇರೆಗ್ ಯೂಸ್ ಆಪುಂಡು. ಸೊ ಒಂಜಿ ನೆನಪುದಿಲ್ಲೆ. ಓಕೆ, ಇರೆಗ್ ಕಂಟೆಂಟ್ ಮನ್ಪುನ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಬೋಡು, ಮೂಮೆಂಟ್ ಲೈನ್ಸ್ ಇರ್ನ ಅವು ಶೋಕ್ ಉಪ್ಪುಡು. ನಟೆ ಒಂಚೂರು ಡೌನ್ ಇತ್ತಂಡೆ. ಓಕೆ ಮಲ್ಲೇಜಿ ಇರ್ ಮಂತರ್ ಐ ಕ್ಯಾನ್ ಅಪ್ರಿಷಿಯೇಟ್ ಮಂತರ್. ಥ್ಯಾಂಕ್ ಯು ಸರ್. And overall, it's a good performance. Thank you so much. Thank you, sir. Wish you good luck. Thank you so much, sir. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಕಡೆಯದಾಗಿ ಮಾನಸಿ ಸುಧೀರ್ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ರೇಷ್ಮಾ ಅವರೇ ನಮಸ್ತೆ ಮ್ಯಾಮ್.
ಕ್ಯೂಟ್ ಲಿಟಲ್ ಗರ್ಲ್ ಥರ ಕಾಣ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರುವ ಹಕ್ಕಿ ಥರ ಅನಿಸ್ತಾ ಇತ್ತು ನನಗೆ. ಯಾಕೆ ಅಂದರೆ ನೀವು ಅದನ್ನು ಎಷ್ಟು ಎಂಜಾಯ್ ಮಾಡ್ಕೊಂಡು ಮಾಡ್ತಿದ್ರಿ, ನಮಗೂ ಹಾ ಅಂತ ಫೀಲ್ ಆಗ್ತಿತ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಡ್ಯಾನ್ಸ್ ವೈಸ್ ಬಂದರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಇಂಪ್ರೂವ್ ಆಗಿದೆ ಲಾಸ್ಟ್ ಟೈಮ್ಗಿಂತ ಸಹ. ಥ್ಯಾಂಕ್ ಯು ಸೋ ಮಚ್. ಡ್ಯಾನ್ಸ್ ವೈಸ್ ಸ್ವಲ್ಪ ವರ್ಕ್ ಮಾಡಬೇಕಾಗ್ತದೆ, ಯಾಕಂದರೆ ಮುಂದಿನ ಲೆವೆಲ್ ಎಲ್ಲ ಇನ್ನೂ ಟಫ್ ಆಗ್ತಾ ಬರುವಂಥದ್ದು. ಬಟ್ ನಿಮ್ಮ ಈ ಪ್ರಯತ್ನ ನಂಗೆ ತುಂಬ ಖುಷಿ ಆಯಿತು. ಕಾಸ್ಟ್ಯೂಮು, ಪ್ರಾಪ್, ನೀವು ಹಾಕಿದ ಕೆಲವು ಮೂಮೆಂಟ್ಸು ಅದಕ್ಕೆ ಒಳ್ಳೆ ಸೂಟ್ ಆಗ್ತಿತ್ತು. ಆಲ್ ದ ಬೆಸ್ಟ್. ಏನಾಗ್ತದೆ ನೋಡುವ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೂರಜ್ ಸರ್ಗೆ ಹೇಗೆ ಅನ್ನಿಸ್ತು? ಸೂರಜ್ ಅವ್ರು ಏನು ಹೇಳ್ತಾರೆ? ಓವರ್ ಟು ಸೂರಜ್ ಸನಿಲ್. ರೇಷ್ಮಾ ಅವರೇ ನಮಸ್ತೆ. ನಮಸ್ತೆ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆಂದರೆ, ನಮ್ಮ ಇಷ್ಟು 4 ಸೀಸನಲ್ಲಿ ತುಂಬ ಜನ ಫಸ್ಟ್ ಬೇಸಿಕ್ ಡ್ಯಾನ್ಸ್ ಗೊತ್ತಿಲ್ಲದು ಇಲ್ಲಿ ಬಂದು ಪ್ರತಿ ರೌಂಡ್ಸ್ ಇಂಪ್ರೂವ್ ಆಗಿ ಫೈನಲ್ಸ್ ಮುಟ್ಟಿದವರು ಇದ್ದಾರೆ ಈ ವೇದಿಕೆಯಲ್ಲಿ. ಸೊ ಅಂಥ ಒಂದು ವೇದಿಕೆ ಇದು. ಸೊ ನಾನು ಆಡಿಷನಲ್ಲಿ ನೋಡಿದ್ದೆ ನಿಮ್ಮನ್ನು ವಿಡಿಯೋದಲ್ಲಿ. ಆಮೇಲೆ ಮೊನ್ನೆ ಅದೇ ಲಾಸ್ಟ್ ಪರ್ಫಾರ್ಮೆನ್ಸ್ ಸ್ಟಿಕ್ಕಲ್ಲಿ ನೀವೇನೋ ಒಂದು ಮ್ಯಾಜಿಕ್ ಮಾಡಿದ್ರಿ, ನಾನು ಹೇಳಿದ್ದೆ. ಸೊ ಹೌದು, ಸ್ಟಿಕ್ಕಲ್ಲಿ ಮಾಡಿದ್ದು. ಆ್ಯಂಡ್ ನಮ್ಗೆ ಗೊತ್ತು ನೀವು ಬೈಕ್ ರೈಡಿಂಗ್ ಎಲ್ಲ ಮಾಡ್ತೀರಾ ಫುಲ್. ಸೊ ಪ್ರತಿ ಸಲ ನೀವು ಎಫರ್ಟ್ ಹಾಕಿದಾಗ ನಿಮ್ಮ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ. ಸೊ ಅದು ನಿಮಗೆ ನೆಕ್ಸ್ಟ್ ರೌಂಡಿಗೆ ಹೋಗೋ ಒಂದು ಹೆಜ್ಜೆ. ಸೊ ಆ ಥರ ತುಂಬ ಕಂಟೆಸ್ಟೆಂಟ್ ಮುಂಚೆ ಹೋಗಿದ್ದಾರೆ ಈ ವೇದಿಕೆಯಲ್ಲಿ. ಸೊ ಅದರಲ್ಲಿ ನೀವು ಒಬ್ಬರು ಆಗಿರ್ಬೇಕನ್ನೋದು ನಂದು ಆಸೆ. ಓಕೆ, ಸೊ ನಿಮ್ಮ ಎಫರ್ಟ್ ನೀವು ಕಂಟಿನ್ಯೂ ಮಾಡಬೇಕು. ಈ ಕಾನ್ಫಿಡೆನ್ಸ್ ಲೆವೆಲ್ ಇವತ್ತೇನು ಸ್ವಲ್ಪ ಡೆವಲಪ್ ಆಗಿದೆ. ಇವಾಗ ನಾವು ಕಂಟೆಂಪ್ರರಿ ಡ್ಯಾನ್ಸ್ ಅಂತ ತೊಗೊಂಡಾಗ ನೀವು ತುಂಬ ಬೇಸಿಕ್ ಸ್ಟೆಪ್ಸ್ನ, ಅಂದರೆ ಕೊರಿಯೋಗ್ರಫರು ಹೆಲ್ಪ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಕಡಿಮೆ ಇದೆ ಡ್ಯಾನ್ಸ್. ಸೊ ಅವರು ನಿಮ್ಮನ್ನು ಎಷ್ಟು ಪುಷ್ ಮಾಡ್ಬೋದು ಅಷ್ಟು ಪುಷ್ ಮಾಡಿದ್ದಾರೆ. ಸೊ ನಿಮ್ಮ ಎಫರ್ಟು ಕಾಣ್ತದೆ. ಆದರೆ ಆ್ಯಸ್ ಎ ಕಾಂಪಿಟೇಷನ್ ತುಂಬ ಟಫ್ ಆಗ್ತಾ ಇರುವಾಗ ನಿಮ್ಮ ಎಫರ್ಟು ಜಾಸ್ತಿ ಬೇಕು ಇನ್ ಫ್ಯೂಚರ್ ನೀವು ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆದರೆ ಸಹ. ಅದರ್ವೈಸ್ ನನಗೆ ಡ್ಯಾನ್ಸ್ ವೈಸ್ ತುಂಬ ನೀಟ್ ಅನಿಸ್ತು. ಆದರೆ ತುಂಬ ಪಾಸ್ ಇತ್ತು ಇನ್ ಬಿಟ್ವೀನ್ ಡ್ಯಾನ್ಸ್. ಒಂದು ಸ್ಟೆಪ್ ಆದಮೇಲೆ ಪುನಃ ಆರಾಮ್ಸೆ ಎದ್ದು ಒಂದು ಪ್ರಾಪ್ಸ್ ತೊಗೊಂಡು ಹಾಗೆಲ್ಲ ಇತ್ತು. ಸೊ ಆ್ಯಸ್ ಇಟ್ಸ್ ಎ ಕಾಂಪಿಟೇಷನ್ ನಾವು ಕೊಡೋದು ನಿಮಗೆ 3+1 ಮಿನಿಟ್. ಸೊ ಅದರಲ್ಲಿ ನಿಮಗೆ ಹೋಲ್ ಲೈಫ್ ಎಕ್ಸ್ಪೀರಿಯನ್ಸ್ ಡ್ಯಾನ್ಸಲ್ಲಿ ಏನಿದೆ ಅದು ತೋರಿಸ್ಬೇಕಾಗುತ್ತೆ ಒಂದೊಂದು ರೌಂಡಲ್ಲಿ. ಸೊ ಆ ಥರ ಒಂದು ಪರ್ಫಾರ್ಮೆನ್ಸಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ಅಂದರೆ ಇವಾಗ ನಿಮ್ಮ ವಿಚಾರ ಅಲ್ಲದೆ ಬೇರೆ ಡ್ಯಾನ್ಸಸ್ ಬಗ್ಗೆ ಹೇಳೋದಾದರೆ ಒಂದು 5-6 ವರ್ಷ ಕಲ್ತಿರ್ತಾರೆ. ಆ 5-6 ವರ್ಷ ಏನು ಕಲ್ತಿರ್ತಾರೆ ಅದು 3 ನಿಮಿಷದಲ್ಲಿ ಕಾಣಬೇಕು ನಮಗೆ ಸ್ಟೇಜಲ್ಲಿ. ದಟ್ ಈಸ್ ವಾಟ್ ವಿ ಎಕ್ಸ್ಪೆಕ್ಟ್ ಆಸ್ ಎ ಜಡ್ಜ್ ಹಿಯರ್. ಸೊ ಅಂಥ ಪರ್ಫಾರ್ಮೆನ್ಸ್ ಕಂಪೇರ್ ಮಾಡಿದಾಗ ನೀವೆಲ್ಲೋ ಫ್ಯೂಚರಲ್ಲಿ ವೀಕ್ ಅಂತ ನಂಗೆ ಅನಿಸ್ಬಾರ್ದು. ಸೊ ಅದಕ್ಕೆ ನಾನು ಇವಾಗಲೇ ಹೇಳ್ತಿದ್ದೇನೆ, ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿದರೆ ಡೆಫಿನೆಟ್ಲಿ ನಾನು ಹೇಳಿದಾಗೆ ಕೆಲವೊಬ್ಬರು ಫೈನಲ್ಸ್ ತನಕ ಹೋಗಿದ್ದಾರೆ ಏನು ಡ್ಯಾನ್ಸ್ ಗೊತ್ತಿಲ್ಲದವರು. ಸೊ ನೀವು ಅದರಲ್ಲಿ ಒಬ್ಬರು ಆಗಿರ್ಬೇಕನ್ನೋದು ನಂದೊಂದು ವಿಶ್ ನಿಮಗೆ. ಆ್ಯಂಡ್ ನಾನು ಇವತ್ತು ನಿಮ್ಗೊಂದು ಹೊಸ ಹೆಸರು ಕೊಡಬೇಕಂತಿದ್ದೇನೆ, ಅದೇ ಬಿಂದಾಸ್ ರೇಷ್ಮಾ ವಿಲ್ಮಾ ಡಿಸೋಜ್ ಅಂತ. ಯಾಕಂದ್ರೆ ನೀವು ಪರ್ಫಾರ್ಮೆನ್ಸ್ ಮಾಡೋಕಷ್ಟು ಬಿಂದಾಸ್ ಆಗಿ ಡ್ಯಾನ್ಸ್ ಬರ್ತದ ಇಲ್ವಾ, ಯಾರು ನೆಗಾಡ್ತಾರ ಇಲ್ವಾ, ಏನು ಹೇಳ್ತಾರೆ ಥಿಂಕ್ ಮಾಡೋದಿಲ್ಲ, ಜಸ್ಟ್ ಪರ್ಫಾರ್ಮೆನ್ಸ್ ಫ್ಲೋ ಅಲ್ಲಿ ಹೋಗ್ತಾ ಇರ್ತದೆ. ದಟ್ ಈಸ್ ವಾಟ್ ಐ ಲವ್ಡ್ ಅಬೌಟ್ ಯು. ಥ್ಯಾಂಕ್ ಯು ಸೋ ಮಚ್. ಅದು ಎಲ್ರಿಗೂ ಇರಲ್ಲ. ಒಳ್ಳೊಳ್ಳೆ ಡ್ಯಾನ್ಸರ್ಸ್ ಬಂದು ಇಲ್ಲಿ ಮಿಸ್ ಆಗಿ ಮುಖ ಒಂಥರ ಮಾಡಿ ಎಲ್ಲ ಹೋಗ್ತಾರೆ. ಬಟ್ ಯು ಆರ್ ಎ ರಿಯಲಿ ಫೈಟರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಆಲ್ ದ ಬೆಸ್ಟ್ ಟು ಯು. ಡ್ಯಾನ್ಸ್ ಮಾತ್ರ ಇಂಪ್ರೂವ್. ಎಸ್ ಸರ್, ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಲಾರ್ಡ್. ಆ್ಯಂಡ್ ನಿಮಗೂ ಕೂಡ ವಿಶ್ ಯು ಆಲ್ ದ ಬೆಸ್ಟ್. ಮುಂದಿನ ರೌಂಡಿಗೆ ನೀವು ಬಂದರೆ ನೀವು ಇನ್ನಷ್ಟು ಸೂಪರ್ ಪರ್ಫಾರ್ಮೆನ್ಸ್ ಕೊಡೋ ಥರ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಒಂದು ಸ್ಪೆಷಲ್ ಗಿಫ್ಟನ್ನು ಕೊಡುವಂತಹ ಸಮಯ. ಯಾರು ಚೆನ್ನಾಗಿ ಸ್ಟೆಪ್ ಹಾಕಿದ್ದಾರೆ ಅವರಿಗೆ ಒಂದು ಸ್ಪೆಷಲ್ ಗಿಫ್ಟ್ ಕೊಡುವಂತಹ ಸಮಯ. ಸೊ ಆ ಒಂದು ಗಿಫ್ಟ್ ಯಾರಿಗೋಗುತ್ತೆ? ಓವರ್ ಟು ದ ಜಡ್ಜಸ್. ಸೂಪರ್ ಸ್ಟೈಲಿಶ್ ಸ್ಟೆಪ್ ಆಫ್ ದಿ ವೀಕ್ ಗೋಸ್ ಟು ನೀತಾ ಎಸ್. ಕಂಗ್ರ್ಯಾಚುಲೇಷನ್ಸ್ ನೀತಾ. ಓಕೆ ವೀಕ್ಷಕರೇ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ. ಡೆಫಿನೆಟ್ಲಿ ಮುಗಿಸುವಂಥ ಟೈಮಲ್ಲಿ ಅಯ್ಯೋ ಇನ್ನೂ ಒಂದು 2 ಡ್ಯಾನ್ಸ್ ಬೇಕಿತ್ತು ಅಂತ ಅನಿಸುತ್ತೆ. ಆದರೆ ಯಾವುದು ಕೂಡ ಎಷ್ಟಿರಬೇಕೋ ಅಷ್ಟೇ ಇದ್ದರೆ ನಮಗೂ ನಿಮಗೂ ಎಲ್ರಿಗೂ ಖುಷಿ ಆಗೋವಂಥದ್ದು. ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ನೀವೇನು ಮಾಡಬೇಕು, ನಮ್ಮ ಟಿವಿ ನೋಡ್ತಾ ಇರಬೇಕು. ಥ್ಯಾಂಕ್ ಯು ಸೋ ಮಚ್.
ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಕೀಪ್ ವಾಚಿಂಗ್ ನಮ್ಮ ಟಿವಿ. ಥ್ಯಾಂಕ್ ಯು ಸೋ ಮಚ್. Mommy dance, dance, mommy dance.